ವಿಟ್ಲ ಮಾಣಿಲ ಕುಕ್ಕಾಜ ಶ್ರೀ ಕಾಳಿಕಾಂಬಾ ಆಂಜನೇಯ ಕ್ಷೇತ್ರದಲ್ಲಿ ಮಂಗಳವಾರ ದಯಾ ಕ್ರಿಯೇಷನ್ ಅವರ ನಿರ್ಮಾಣದಲ್ಲಿ ಶ್ರೀ ಕ್ಷೇತ್ರದ ಭಕ್ತಿಗೀತೆಯ ಯೂಟ್ಯೂಬ್ ಧ್ವನಿ ಸುರುಳಿ ಸ್ವರ್ಗದ ಸಿರಿ ಹಾಗೂ ತುಳುಗೀತೆಗಳ ಗೊಂಚಲು ಸ್ವರ್ಗದ ಜಾಲು ಪೋಸ್ಟರ್ ಬಿಡುಗಡೆಗೊಂಡಿತು. ಭಕ್ತಿಗೀತೆ ಬಿಡುಗಡೆಸಿ ಮಾತನಾಡಿದ ಶ್ರೀ ಕ್ಷೇತ್ರದ ಧರ್ಮದ ಶ್ರೀಕೃಷ್ಣ ಗುರೂಜಿ, ಪುಣ್ಯಕ್ಷೇತ್ರಗಳನ್ನು ಪರಿಚಯಿಸಲು, ದೇಗುಲದ ಹಿನ್ನೆಲೆ ಮಹಿಮೆಯನ್ನು ಜಗತ್ತಿನೆಲ್ಲೆಡೆ ಪಸರಿಸಲು ಪ್ರಸಕ್ತ ಸನ್ನಿವೇಶದಲ್ಲಿ ತುಂಬಾ ಸಹಕಾರಿಯಾಗಿದೆ ಎಂದರು. ಸಾಹಿತ್ಯ, ಗಾಯನ, ಸಂಯೋಜನೆ ಅತ್ಯುತ್ತಮವಾಗಿ ಮೂಡಿಬಂದಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದಯಾ ಕ್ರಿಯೇಷನ್ನ ದಯಾನಂದ ಬಾಯಾರು, ಸಾಹಿತ್ಯ ಬರೆದ ಶಶಿಕಲಾ ಭಾಸ್ಕರ್, ದೈಲಾ ಬಾಕ್ರಬೈಲು, ಗಾಯಕಿ ನಂದಿನಾಚಾರ್ಯ ವರ್ಕಾಡಿ, ಕ್ಷೇತ್ರದ ಕಾರ್ಯನಿರ್ವಾಹಕ ರವಿ SM ಮುಂತಾದವರು ಉಪಸ್ಥಿತರಿದ್ದರು.